ಕರೋನಾದ ಹೊಡೆತಕ್ಕೆ ರಾಜ್ಯದ ಸಿಂಗಲ್ ಸ್ಕ್ರೀನ್ಗಳು ಒಂದರ ಹಿಂದೊಂದರಂತೆ ಕಣ್ಮುಚ್ಚುತ್ತಿದೆ. ಈ ಪೈಕಿ ರಾಜ್ಯದ ಮೂಲೆ ಮೂಲೆಯ ಚಿತ್ರಮಂದಿರಗಳ ಜೊತೆಗೆ ರಾಜಧಾನಿಯ ಒಂದಿಷ್ಟು ಚಿತ್ರಮಂದಿರಗಳು ಸೇರ್ಕೊಂಡಿದೆ. ಈ ಪೈಕಿ ಯಶವಂತಪುರದ ಕೇಶವ ಕೂಡ ಒಂದು. ರಾಜಧಾನಿ ಬೆಂಗಳೂರಿನ ಯಶವಂತಪುರದ ಕೇಶವ ಚಿತ್ರಮಂದಿರ ಕರೋನಾಗೆ ಬಲಿಯಾಗಿದೆ. ತಮಿಳು ಸೆಂಟರ್ ಆಗಿರುವ ಈ ಚಿತ್ರಮಂದಿರದಲ್ಲಿ ಬೆರಳೆಣಿಕೆಯ ಕನ್ನಡ ಚಿತ್ರಗಳು ವರ್ಷದಲ್ಲಿ ರಿಲೀಸ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕುರುಕ್ಷೇತ್ರ 2 ವಾರ ಪ್ರದರ್ಶನ ಕಂಡಿತ್ತು. ಮೊದಲ ವಾರ ಕನ್ನಡ, 2ನೇ ವಾರ ತಮಿಳು ಅವತರಣಿಕೆಯಲ್ಲಿ ಪ್ರದರ್ಶನವಾಗಿತ್ತು. ಆ ಮಟ್ಟಕ್ಕೆ ಇದೊಂದು ಪಕ್ಕಾ ತಮಿಳು ಸೆಂಟರ್ ಎಂದು ಅನಿಸಿಕೊಂಡಿತ್ತು. ಇನ್ನು ನಿರ್ವಹಣೆಯ ವಿಚಾರಕ್ಕೆ ಬರೋದಾದರೆ ಯಶವಂತಪುರದ ಚಿತ್ರಮಂದಿರಗಳಲ್ಲಿ ದಿ ಬೆಸ್ಟ್ ಥಿಯೇಟರ್, ಸೀಟ್, ಸೌಂಡ್, ಸ್ಕ್ರೀನ್ ವ್ಯೂ ಹೀಗೆ ಪ್ರತಿಯೊಂದು ಅತ್ಯುತ್ತಮ ಗುಣಮಟ್ಟದ ಚಿತ್ರಮಂದಿರ. ಕರೋನಾ ಮೊದಲ ಅಲೆಗೆ ಚಿತ್ರಮಂದಿರಗಳಿಗೆ ಬೀಗ ಬಿದ್ದಾಗ ಕೇಶವ ಚಿತ್ರಮಂದಿರಕ್ಕೂ ಬೀಗ ಬಿತ್ತು. ಆ ಬಳಿಕ ಸರಕಾರದ ಆದೇಶದ ಮೇರೆಗೆ ರಾಜ್ಯದ ಚಿತ್ರಮಂದಿರಗಳು ತೆರೆದಾಗ ಕೇಶವ ತನ್ನ ಬೀಗವನ್ನು ತೆರೆದೇ ಇಲ್ಲ. ಇದೀಗ 2ನೇ ಅಲೆಗೆ ಮತ್ತೊಮ್ಮೆ ರಾಜ್ಯದ ಎಲ್ಲ ಚಿತ್ರಮಂದಿರಗಳಿಗೆ ಬೀಗ ಬಿದ್ದಿದೆ. ಆದರೆ ಕೇಶವ ಚಿತ್ರಮಂದಿರಕ್ಕೆ ಶಾಶ್ವತವಾಗಿ ಬೀಗ ಬೀಳುತ್ತೆ ಎಂದು ಬಲ್ಲ ಮೂಲಗಳು ತಿಳಿಸಿವೆ. ಇನ್ನು ಈ ಹಿಂದೆ ಯಶವಂತಪುರದ ಗೋಪಾಲ ಚಿತ್ರಮಂದಿರಕ್ಕೆ ಬೀಗ ಬಿದ್ದಿತ್ತು. ಇದೀಗ ಕೇಶವ ಚಿತ್ರಮಂದಿರದ ಸರದಿ. ಇನ್ನು ಇದನ್ನು ಹೊರತುಪಡಿಸಿ ಗೋವರ್ಧನ ಮತ್ತು ಉಲ್ಲಾಸ್ ಚಿತ್ರಮಂದಿರಗಳು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದೆ. ಕರೋನಾದಿಂದಾಗಿ ರಾಜ್ಯದ ಎಲ್ಲ ಚಿತ್ರಮಂದಿರಗಳು ಸ್ಥಗಿತಗೊಂಡಿದ್ದರಿಂದ ಇವುಗಳು ತನ್ನ ಪ್ರದರ್ಶನಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿವೆ. ಅದೇನೇ ಇರಲಿ, ಒಂದೊಳ್ಳೆ ಚಿತ್ರಮಂದಿರ ಯಶವಂತಪುರದ ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ತು ಅನ್ನೋದೇ ಖೇದಕರ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.